ಬರ್ರೆ ಎಂಕ್ ಬೋಡಿತ್ತಂದು ಮಾತ್ರ ಏನ ಸ್ಕೆಡ್ಯೂಲ್ ಪರ್ಮಿಟ್ ಮಲ್ತೊಂದು ಇತ್ತಿಜಿ ಈ ಸರ್ತಿ ಪ್ರಕಾಶ್ ಅಂಕಲ್ ಈ ಸಮ ಮಲ್ತಾರು 4 ತಿಂಗಳು ದುಂಬೆ ಪಪ್ಪಡ ಪಂಡೇರು ಡೇಟ್ ಐಕ್ ಯಾನ್ ಪಂಡೆ ಈ ಸರ್ತಿ ಬೆಸ್ಟ್ ಒಕೇಶನ್ ಯಾನ್ ಫಸ್ಟ್ ಟೈಮ್ ಏನ ಕಂಡ ನೀನು ಒಟ್ಟಿಗೆ ಬರೋದಿಲ್ಲ. ಐಶ್ವರ್ಯ ರೈ ಬಚ್ಚನ್ ಮಂಗಳೂರಿನ ತುಳು ಮಾತನಾಡುವ ಬಂಟ್ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ತಂದೆ ಕೃಷ್ಣರಾಜ್ ರೈ ಹಾಗೆ ತಾಯಿ ವೃಂದಾ ರೈ. ಇವರು ಬಾಲ್ಯದಲ್ಲಿಯೇ ಮುಂಬೈಗೆ ಸ್ಥಳಾಂತರಗೊಳ್ತಾರೆ. ಅಲ್ಲಿಂದ ಆರ್ಯ ವಿದ್ಯಾ ಮಂದಿರ್ ಪ್ರೌಢಶಾಲೆಯಲ್ಲಿ ಇವರು ಅಲ್ಲಿ ಶಿಕ್ಷಣವನ್ನು ಕೂಡ ಪಡಿತಾರೆ. ಅವರು ನಂತರ ಭರತನಾಟ್ಯ ಇರ್ಬೋದು ಹಾಗೆಯೇ ಶಾಸ್ತ್ರೀಯ ನೃತ್ಯದಲ್ಲಿ ತರಬೇತಿಯನ್ನು ಕೂಡ ಪಡಿತಾರೆ. ಇನ್ನು ಐಶ್ವರ್ಯ ರೈ ಸಿನಿಮಾ ಎಂಟ್ರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮಾಡಲಿಂಗ್, ಮಿಸ್ ವರ್ಲ್ಡ್ ಸಿನಿಮಾ ಅಂತ ಸ್ಟೆಪ್ ಬೈ ಸ್ಟೆಪ್ ಇವರು ಬರ್ತಾರೆ. ಇನ್ನು ಕಾಲೇಜಿನಲ್ಲಿದ್ದಾಗಲೇ ಪೆಪ್ಸಿ, ಟೈಟಾನ್ ವಾಚ್, ಫುಜಿ ಫಿಲ್ಮ್ನಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಇವರು ಮಾಡೆಲ್ ಕೂಡ ಆಗ್ತಾರೆ. ಇನ್ನು 21ನೇ ವರ್ಷಕ್ಕೆ ಮಿಸ್ ವರ್ಲ್ಡ್ ಕಿರೀಟವನ್ನು ಕೂಡ ಇವರು ಪಡಿತಾರೆ. ಅಂದಿನಿಂದ ಅಂದರೆ ಆ ಒಂದು ದಿನದಿಂದ ರಾತ್ರೋರಾತ್ರಿ ಇಂಟರ್ನ್ಯಾಷನಲ್ ಫೇಮ್ ಕೂಡ ಇವರಿಗೆ ಸಿಗುತ್ತೆ. ಇನ್ನು ತಮಿಳಿನ ಇರುವರ್ ಸಿನಿಮಾ ಮೂಲಕ ಎಂಟ್ರಿಯನ್ನು ಕೊಡ್ತಾರೆ, ಅಂದರೆ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಇನ್ನು ನಿರ್ದೇಶಕ ಮಣಿರತ್ನಂ, ಮೋಹನ್ ಲಾಲ್, ಪ್ರಕಾಶ್ ರಾಜ್ ಜೊತೆಗೆ ಇವರು ಆಕ್ಟ್ ಅನ್ನು ಮಾಡ್ತಾರೆ. ನಂತರ ಮೊದಲ ಸಿನಿಮಾನೇ ಕ್ರಿಟಿಕ್ಸ್ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತೆ. ಇನ್ನು ಮಿಸ್ ವರ್ಲ್ಡ್ ಆದಮೇಲೆ ಸುಮಾರು 3 ವರ್ಷ ಒಳ್ಳೆಯ ಸ್ಕ್ರಿಪ್ಟ್ಗಾಗಿ ಇವರು ವೆಯ್ಟ್ ಮಾಡ್ತಾರೆ. ಸುಮಾರು ಆಫರ್ ಕೂಡ ಬಂದಿದ್ರೂ ಕೂಡ ಆಯ್ಕೆ ಮಾಡಿ 3 ವರ್ಷ ಒಳ್ಳೆಯ ಸ್ಕ್ರಿಪ್ಟ್ಗಾಗಿ ಕಾಯ್ತಾರೆ. ಇನ್ನು ಸುಮಾರು ಆಫರ್ ಬಂದಿದ್ರೂ ಕೂಡ ಅಂದರೆ ಇವರಿಗೆ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ. ನಂತರ ಅವರು ಕೆಲವೊಂದು ಆಫರ್ಗಳನ್ನು ಪಡ್ಕೊಳ್ತಾರೆ. ಇನ್ನು ಐಶ್ವರ್ಯ ರೈ ಜೀವನ ಶೈಲಿಯ ಬಗ್ಗೆ ನಾವು ನೋಡೋದಾದರೆ ಈಗ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಅಂದರೆ ಇವರ ಲೈಫ್ ಸ್ಟೈಲ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಸಿನಿಮಾ ಇರ್ಬೋದು, ಕುಟುಂಬ, ಸಾಮಾಜಿಕ ಕೆಲಸ ಎಲ್ಲವನ್ನ ಕೂಡ ಇವರು ಮ್ಯಾನೇಜ್ ಮಾಡ್ತಾರೆ. ಇನ್ನು 2007ರಲ್ಲಿ ಅಭಿಷೇಕ್ ಬಚ್ಚನ್ ಅವರ ಜೊತೆಗೆ ಇವರ ಮದುವೆ ಆಗುತ್ತೆ. ಮಗಳು ಆರಾಧ್ಯ ಬಚ್ಚನ್ ಜನಿಸ್ತಾಳೆ. ಹಾಗೆಯೇ ಬಚ್ಚನ್ ಕುಟುಂಬದ ಸೊಸೆಯಾಗಿ ಇವರು ತುಂಬ ದೊಡ್ಡ ಮಟ್ಟದ ಹೆಸರನ್ನು ಕೂಡ ಪಡಿತಾರೆ. ಇನ್ನು ಫ್ಯಾಮಿಲಿಗೆ ತುಂಬಾ ಇವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನು ಆರಾಧ್ಯಲ ಸ್ಕೂಲನ್ನು ಅಂದರೆ ಸ್ಕೂಲ್ ಇರ್ಬೋದು, ಆಕ್ಟಿವಿಟೀಸ್ಗೆ ಸ್ವಂತ ಅಂದರೆ ಟೈಮ್ ಕೊಡ್ತಾರೆ. ಅವರು ಯೋಗ ಇರ್ಬೋದು, ಪವರ್ ವಾಕಿಂಗ್ ಅಂದರೆ ವಾಕಿಂಗ್ ಮಾಡ್ತಾರೆ. ಅವರು ಜಾಸ್ತಿ ವರ್ಕೌಟ್ ಮಾಡ್ತಾರೆ, ಮನೆಯಲ್ಲೇ ವರ್ಕೌಟ್ ಮಾಡ್ತಾರೆ. ಇನ್ನು ಸೌತ್ ಇಂಡಿಯನ್ ಫುಡ್ ಅಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಇನ್ನು ಮನೆಯ ಊಟಕ್ಕೆ ಇವರು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇನ್ನು ಇವರ ದಿನಚರಿಯ ಬಗ್ಗೆ ನಾವು ನೋಡೋದಾದರೆ ಬೆಳಗ್ಗೆ ಬೇಗ ಏಳ್ತಾರೆ. ಇನ್ನು ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಕೆಲಸದ ಕಡೆಗೆ ಗಮನ ಕೊಡ್ತಾರೆ. ಇನ್ನು ರಾತ್ರಿ ಪಾರ್ಟಿ ಕಲ್ಚರ್ ತುಂಬಾ ಕಡಿಮೆ ಅಂತ. ಇವರು ತುಂಬ ಪ್ರೈವೇಟ್ ಪರ್ಸನ್ ಅಂತ ಹೇಳ್ತಾರೆ. ಇನ್ನು ಹವ್ಯಾಸಗಳ ಬಗ್ಗೆ ನೋಡೋದಾದರೆ ಪುಸ್ತಕ ಓದೋದಿರ್ಬೋದು, ಹಳೆಯ ಹಿಂದಿ ಹಾಡುಗಳನ್ನು ಕೇಳೋದಿರ್ಬೋದು, ಪೇಂಟಿಂಗ್ ಹಾಗೆಯೇ ಟ್ರಾವೆಲ್ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಗ್ಲಾಮರ್ ಇದ್ರೂ ಕೂಡ ಡೌನ್ ಟು ಅರ್ತ್ ಆಗಿರುವ ಇವರ ಸ್ಪೆಷಾಲಿಟಿ ಆಗಿದೆ. ಇನ್ನು ಮಿಸ್ ವರ್ಲ್ಡ್ ಆದರೂ ಕೂಡ ಬಚ್ಚನ್ ಸೊಸೆ ಆದರೂ ತುಂಬಾ ಸಿಂಪಲ್ ಆಗಿ ಇವರಿರ್ತಾರೆ. ಇನ್ನು ಇವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮಂಗಳೂರಿನ ಹುಡುಗಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಖಂಡಿತ ಮುಖ್ಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ.